ಆತ್ಮೀಯ ನಮ್ಮ ಸಮಾಜ ಬಂಧುಲೆ, ನಮ್ಮ ಬಂಟರ ಸಂಘ ಉಳ್ಳಾಲ ವಲಯ ರಿಜಿಸ್ಟರ್ಡ್ ನೆತ್ತ 25ನೇ ವರ್ಷದ ರಜತ ಸಂಭ್ರಮ ಕಾರ್ಯಕ್ರಮಕ್ಕೆ ಇನ್ನಿತ ಸಭಾ ವೇದಿಕೆಗೆ ಮುಖ್ಯ ಅತಿಥಿಯಾದ ಬರ್ರೆತ್ತಿನ ನಮ್ಮ ಈ ಕ್ಷೇತ್ರದ ಶಾಸಕರು ಬೊಕ್ಕ ಘನ ಕರ್ನಾಟಕ ಸರ್ಕಾರದ ವಿಧಾನಸಭೆದ ಸಭಾಧ್ಯಕ್ಷರಾಯಿನ ಶ್ರೀ ಯುಟಿ ಖಾದರ್ ಬೇರೆ ಈ ಪೊರ್ತುಡು ನಮ್ಮೊಟ್ಟಿಗೆ ಬತ್ತು ಸೇರೊಂದೇರು. ತುರ್ತು ಕಾರ್ಯನಿಮಿತ್ತವಾದ ಬೆಂಗಳೂರಿಗೂ ವಿಮಾನ ಮುಖೇನ ಪ್ರಯಾಣ ಮಲ್ಪರೆ ರೂಪನಿರ್ದ ಅವರ ಅರೇನ ನಮ್ಮ ಗೌರವಿಸಿದ ಅರ್ನ ಶುಭ ಹಾರೈಕೆದ ನುಡಿಯಿರ್ದ ಬೊಕ್ಕ ಅರೆ ನಮ್ಮ ಬೀಳ್ಕೊಡಿರಲ್ಲ. ನಮ್ಮ ಸಂಘದ ಅಧ್ಯಕ್ಷರಾಯಿನ ಸುರೇಶ್ ಚೌಟ ಕಕ್ಕೆ ಮಜಾಲು ಸಭಾಧ್ಯಕ್ಷರನ್ನು ವೇದಿಕೆಗೆ ಎದುಕೊಂಡು ನಮ್ಮ ರಜತ ಸಂಭ್ರಮದ ಅಧ್ಯಕ್ಷರಾಯಿನ ಶ್ರೀ ಬೊಳ್ಳೆಗೊತ್ತು ವಿವೇಕ್ ಶೆಟ್ರು ದಯ ಮಲ್ತದ ವೇದಿಕೆಗೆ ಬರಡು ಪಂಡದು ವಿನಂತಿ ಮಲ್ತೊಂದಿಲ್ಲ. ಆತ್ಮೀಯ ಬಂಧುಲೆ, ಬಂಟರ ಸಂಘ ಉಳ್ಳಾಲ ವಲಯದ ನಮ್ಮ ಲೆಪ್ಪುಗು ಪ್ರೀತಿದ ಓಕೊರ್ದು ತನ್ನ ಬಹು ಕಾರ್ಯ ಬಾಹುಳ್ಯದ ನಡುಟುಲ ನಮ್ಮೊಟ್ಟಿಗೆ ಬತ್ತದ ಸೇರೊಂದಿನಾರು ನಮ್ಮ ಸಭಾಧ್ಯಕ್ಷರಾಯಿನ ಶ್ರೀಯುತ ಯುಟಿ ಖಾದರ್ ಮೇರೆಗೆ ನಮ್ಮ 14 ಗ್ರಾಮದ ಸಮಸ್ತ ಬಂಟ ಬಂಧುಲ್ನ ಪರವಾದ ನಮ್ಮ ರಜತ ಸಂಭ್ರಮದ ಅಧ್ಯಕ್ಷರು ಸ್ವಾಗತ ಮಲ್ಪೋಡು ಬಂಡದು ವಿನಂತಿ ಮಲ್ತೊಂದಿಲ್ಲ. ನನಗೆ ಮಾತೇ ಇಲ್ಲ ಗೊತ್ತಿದ್ದಲೇ ನಮ್ಮ ಯುಟಿ ಖಾದರ್ ನಮ್ಮ ಉಳ್ಳಾಲ ವಲಯದ ಒಂದು ಶಾಸಕರು ಆ ಕಾಲ ಶಾಸಕರದ್ದು ಆರು ನನಗೆ ಪ್ರತಿ ಊರಿಲ್ಲ ಪ್ರತಿ ಕಮ್ಯುನಿಟಿದಲ್ಲ ಮಾತೇನ ಒಂದು ಅಡ್ವೈಸರ್ ಅಥವಾ ಒಂದು ಭಾರಿ ಗಂಟೆ ಕೆಲಸ ಮಾಡ್ತ ನಾನು ಅವೇ ರೀತಿ ಕರ್ನಾಟಕ ಗೌರ್ಮೆಂಟ್ ಈ ಜಾಗ ನನಗೆ ಗೊತ್ತೆ ತಿಕ್ಕೊಂಡು ನನ್ನ ಆರ್ನ ಪ್ರಯತ್ನ ಭಾರಿ ಇರ್ತದೆ ಅಂಚಾದಪ್ಪನಾಗ ಅರಿಗುತ್ತೆ ಮಲೇಷಿಯಾ ಹೋಗುವವರ ಪ್ರಯತ್ನ ತರಲು ಯಾನು ಈಗ ಮಾತೆಲ್ಲ ಈ ಉಳ್ಳಾಲ ಬಂಟ ಸಂಘದ ಪ್ರತಿಯೊಂದು ಮೆಂಬರ್ ಲೆಕ್ಕೋಡು ಅದನ್ನು ಹಾರ್ದಿಕವಾದ ಸ್ವಾಗತ ಮಾಡ್ತಾರೆ. ಶಾಲುಬೊಕ್ಕ ಸ್ಮರಣಿಕೆದ ಹೊರಟು ಅರೇನು ಪ್ರೀತಿಪೂರ್ವಕವಾದ ಎದುಕೊಂಡು ಬಂಡದು ರಜತ ಸಮಿತಿದ ಅಧ್ಯಕ್ಷರ ವಿನಂತಿ ಮತ್ತೊಂದಲ್ಲೇ ಒಟ್ಟಿಗೂ ವಲಯ ಅಧ್ಯಕ್ಷರ ಸೇರು ನೋಡು ಬಂಡದಕ್ಕೇನು ಪ್ರೀತಿದ ಹಾರೈಕೆದ ಭಿನ್ನಾದಿಗೆದ ರಡ್ಡು ನುಡಿಕೋರು ಬಂಡದು ಮಾನ್ಯ ಸಭಾಧ್ಯಕ್ಷರ ವಿನಂತಿ ಮತ್ತೊಂದಿಲ್ಲ. ಬಂಟರ ಸಂಘ ಉಳ್ಳಾಲ ವಲಯ ಇದರ ರಜತ ಸಂಭ್ರಮದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷರನ್ನು ವಹಿಸಿದಂತಹ ನಮಗೆ ಅತ್ಯಂತ ಗೌರವಿತರು, ನನ್ನ ಸನ್ಮಿತರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಂತಹ ಬಂಟರ ಸಂಘ ಉಳ್ಳಾಲ ವಲಯದ ಅಧ್ಯಕ್ಷರಂತಹ ಸುರೇಶ್ ಚೌಟ ಅವರೇ, ಅದೇ ರೀತಿ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತವಂತಹ ರಜತ ಮಹೋತ್ಸವದ ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ನಮ್ಮ ಆತ್ಮೀಯರು, ಗೌರವಿತರು, ನಮಗೆಲ್ಲರಿಗೂ ಚಿರಪರಿಚಿತರಾದಂತಹ ಗೌರವಂತ ವೀಕ್ಷಕರವರೇ, ವೇದಿಕೆ ಮುಂದಿರುವ ಅತ್ಯಂತ ಗೌರವಿತರು, ಹಿರಿಯರು, ನಾನು ಅತ್ಯಂತ ಸಣ್ಣ ಶಾಲೆ ಸಮಯದಿಂದಲೇ ಅವರು ಪ್ರತಿಯೊಂದು ಮನೆಯಲ್ಲಿ ಹೋಗಿ ಅವರು ಊಟ ಮಾಡುವಂತು, ಆಟ ಮಾಡುವ ಮಗ ಮತ್ತು ನನ್ನ ಕ್ಲಾಸ್ಮೇಟ್ ಸದಾನಂದ ಶೆಟ್ಟಿ ಅವರ ಮಗ, ಅದರ ಮುಂದಿರುವಂಥ ಸದಾನಂದ ಶೆಟ್ಟಿ ಅವರೇ, ಬಹುಶಃ ಇಡೀ ನಮ್ಮ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಬಾಂಬೆಯಲ್ಲಿ ಇಮ್ಯಾಜಿಕ್ ಎಂಬ ಸಂಸ್ಥೆ ಪ್ರಾರಂಭ ಮಾಡಿ ನಮಗೆಲ್ಲರಿಗೂ ಅತ್ಯಂತ ಗೌರವದ ಆ ಒಂದು ಸ್ವಾಭಿಮಾನ ವ್ಯಕ್ತಿಯಾದಂಥ ಮಮ್ಮಣ್ಣ ದಯವರೇ, ಶ್ರೀರಾಮ ಶೆಟ್ಟಿ ಅವರೇ, ಕೃಷ್ಣ ಶೆಟ್ಟಿ ಅವರೇ, ಇನ್ನಿತ ಎಲ್ಲ ನಮ್ಮ ಮುಂದಿರುವ ಹಿರಿಯರೇ, ಸೋದರರೇ, ಆತ್ಮೀಯರೇ, ಮತ್ತು ನಮಗೆ ಇಲ್ಲಿ ಕ್ಷೇತ್ರ ಸಾಮಾಜಿಕವಾಗಿ ನಮಗೆ ಮುನ್ನಡೆದುಕೊಂಡು ನಮ್ಮ ರವೀಂದ್ರ ಮಾಸ್ಟರ್ ಅವರೇ, ಇಂತೆಲ್ಲ ನಮ್ಮ ಬಹಳಷ್ಟು ಜನ ಗಂಭೀರಿದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಅದಕ್ಕೆ ಎಲ್ಲ ನನ್ನ ಗುರು ಹಿರಿಯರೇ, ಸೋದರ ಆತ್ಮೀಯ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ. ಈ ಬಂಟರ ಸಂಘ ಉಳ್ಳಾಲ ವಲಯದ 25ನೇ ವರ್ಷದ ರಜತ ಮಹೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಂಪೂರ್ಣವಾದ ಕಾರ್ಯಕ್ರಮ ನನಗೆ ಇರಬೇಕೆಂಬ ನನಗೆ ಇಚ್ಛಿದ್ರು ಕೂಡ
ಅಗತ್ಯ ಆದ ಕೆಲವೊಂದು ಕೆಲಸ ಒಂದು ಕಾರ್ಯಕ್ರಮ ಇದ್ದ ಕಾರಣ ಹೋಗಲೇಬೇಕಾದ ಕಾರಣ ಸ್ವಲ್ಪ ಬೇಗ ಬಂದು ಬೇಗ ಹೋಗುವಂಥ ಅವಕಾಶ ನಾನು ಕೊಟ್ಟಿದ್ದೇನೆ. ಆದರೆ ನಾನು ಬಹುಶಃ ಇವತ್ತು ನಮ್ಮ ಅತ್ಯಂತ ಗೌರವಿತ್ತು ನನ್ನ ತಂದೆಗೆ ಅತ್ಯಂತ ಆತ್ಮೀಯರಾಗಿದ್ದಂಥ ನಾನು ಅತ್ಯಂತ ಗೌರವ ಕೊಟ್ಟಂತಹ ತೋಟದ ಮಹಾಬಲ ಕ್ಷೇತ್ರ ಅವರು ಅವತ್ತಿನ ಕಾಲದಲ್ಲಿ 25 ವರ್ಷಗಳ ಹಿಂದೆ ಈ ಊರ ಇನ್ನೊಂದರಲ್ಲಿ ಸೇರಿಕೊಂಡು ಬಹುಶಃ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ತದನಂತರ ಎಲ್ಲ ಹಂತ ಹಂತವಾಗಿ ಇದರ ಚುಕ್ಕಾಣಿ ಹಿಡಿದಂಥ ಪ್ರತಿಯೊಬ್ಬರು ಕೂಡ ಹಂತ ಹಂತವಾಗಿ ಇದನ್ನು ಒಗ್ಗಟ್ಟಿನಿಂದ ಇದಕ್ಕೆ ವಿಶೇಷವಾದ ಆ ಸೇವೆಯನ್ನು ಕೊಟ್ಟು ಈ ಒಂದು ಬಂಟರ ಸಂಘ 25 ವರ್ಷದಲ್ಲಿ ಇವತ್ತು ಅತ್ಯಂತ ಪ್ರೀತಿಯ ಸೌಹಾರ್ದತೆಯ ಸೋದರತೆಯನ್ನು ಸರ್ವರಿಗೂ ಕೂಡ ಮೆಚ್ಚುವಂಥ ಸಂಘ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ತಮ್ಮ ಈ ಬಂಟರ ಸಂಘದ ಕೆಲಸ ಕಾರ್ಯಗಳು ಅದು ನಿಮ್ಮ ಸಮುದಾಯ ಅಲ್ಲ, ಈ ಊರಿನ ಎಲ್ಲ ಸಮುದಾಯ ಕೂಡ ಬಂಟರನ್ನು ವಿಶೇಷ ಗೌರವಿಸಿ ಪ್ರೀತಿಯಿಂದ ಮತ್ತು ತಮ್ಮ ಕೆಲಸವನ್ನು ಯಾವಾಗಲೂ ಕೂಡ ಕೊಂಡಾಡಲು ಮತ್ತು ಅದಕ್ಕೆ ವಿಶೇಷವಾದ ಗೌರವ ಕೊಡ್ತಾ ಇರೋದು ಕೂಡ ನಮಗೆ ಹೆಮ್ಮೆ ವಿಚಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್ವರ ಒಂದು ವಿಶೇಷದ ಗೌರವ ಮತ್ತು ಪ್ರೀತಿ ಸಿಗಬೇಕಾದ್ರೆ ಅದು ನಿಮ್ಮ ಸಮಾಜದ ಪ್ರತಿಯೊಬ್ಬರ ವ್ಯಕ್ತಿತ್ವದ ವಿಶೇಷವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ಕರಾವಳಿ ಪ್ರದೇಶದ ಈಗ ಬಹುಶಃ ಕರಾವಳಿ ಪ್ರದೇಶದಿಂದ ತಮ್ಮ ಬಂಟ ಸಮುದಾಯ ಇತ್ತು ಅಂತ ಒಂದು ಬೇರೆ ಬಂದಿದ್ದು ಕೂಡ ಇವತ್ತು ಬರೀ ಕರಾವಳಿ ಸಮುದಾಯ ಪ್ರದೇಶಕ್ಕೆ ಮಾತ್ರ ಅಲ್ಲ, ಅಥವಾ ಬಾಂಬೆ ಮತ್ತು ಡೆಲ್ಲಿಗೆ ಮಾತ್ರ ಅಲ್ಲ, ವಿಶ್ವದ ಬೇರೆ ಬೇರೆ ದೇಶ, ಅದು ಲಂಡನ್ನಲ್ಲಿ, ದುಬೈಯಲ್ಲಿ, ಕುವೈಟ್ನಲ್ಲಿ, ಕತಾರಲ್ಲಿ ಎಲ್ಲಿಯಾದರೂ ಕೂಡ ಬಂಟರ ಸಂಘಕ್ಕೆ ವಿಶೇಷವಾದ ಗೌರವ ಮತ್ತು ವಿಶೇಷ ಕೆಲಸ ಕಾರ್ಯ ಎಲ್ಲ ಕಡೆಗೂ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಬಹುಶಃ ನಿಮ್ಮ ಸಂಪತ್ತಿನ ಮುಖಾಂತರ ಮಾತ್ರ ಅಲ್ಲ, ಅದು ನಿಮ್ಮ ಕಠಿಣವಾದ ದುಡಿಮೆ, ನಿಮ್ಮ ಛಲ, ಪ್ರಾಮಾಣಿಕತೆ, ವ್ಯಕ್ತಿತ್ವ ಮತ್ತು ಆ ಗುರುತಿನ ಮನೆಯ ಸಂಸ್ಕೃತಿಯೇ ನಿಮ್ಮನ್ನು ವಿಶೇಷ ಗೌರವ ಎಲ್ಲ ಕಡೆ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಿದ್ದೇನೆ. ಆದಾಗ ನಾನು ನಿಮ್ಮ ಸೇವೆ, ಸಮಾಜಕ್ಕೆ ತಮ್ಮ ಸೇವೆ, ತಮ್ಮ ಸಮುದಾಯದ ಜೊತೆಯಲ್ಲಿ ಈ ಒಂದು ಪ್ರದೇಶದ ಎಲ್ಲ ಪ್ರದೇಶ ಅಭಿವೃದ್ಧಿಗೆ ತಮ್ಮ ಎಲ್ಲ ರೀತಿಯ ವಿಶೇಷ ಸಹಕಾರ ಕೊಟ್ಟಿದ್ದೀರಿ ಅಂತ ನಾನು ಹೇಳಿಕೊಂಡು 25 ವರ್ಷ ಇವತ್ತೆಲ್ಲ ಹಿರಿಯರಿದ್ದಾರೆ, ಬಹುಶಃ ಸೀತಾರಾಮನ್ ಹೇಳಿದ್ದು ನಮ್ಮ ಚಂದ್ರ ಸಂಜೆ ಎಲ್ಲ ಹೇಳ್ಬೋದು. 25 ವರ್ಷಗಳ ಹಿಂದಿಂದ ಹಲವಾರು ಇದಕ್ಕೆ ಶ್ರಮ ಪಟ್ಟವರಿದ್ದಾರೆ, ಒಂದು ಹಂತಕ್ಕೆ ತಂದು ಇವತ್ತು ನಿಲ್ಲಿಸಿದ್ದಾರೆ. ಇದನ್ನು ಇನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿಯನ್ನು ನಿಮ್ಮ ಸಮುದಾಯದ ಯುವ ಜನರು ಖಂಡಿತವಾಗಿ ಹಮ್ಮಿಕೊಳ್ತಾರೆ ಅನ್ನೋ ವಿಶ್ವಾಸನೆ ಖಂಡಿತವಾಗಿಯೂ ಇದೆ. ಆದ ಕಾರಣ ಇವತ್ತಿನ ಕಾರ್ಯಕ್ರಮ ಬರೀ 25 ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮ ಮಾತ್ರ ಅಲ್ಲ, ಈ ಊರಿನ ಮತ್ತು ನಿಮ್ಮ ಸಂಸ್ಕೃತಿ ಏನು, ಪರಂಪರೆ ಏನು, ಆಚಾರವೇನು, ವಿಚಾರವೇನು, ನಿಮ್ಮ ಸೇವಾ ಮನೋಭಾವ ಏನು, ನಿಮ್ಮ ಒಂದು ನಾಯಕತ್ವದ ಗುಣ ಏನು, ಅದನ್ನು ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಇನ್ನು ಹುಟ್ಟಿ ಬರುವ ಮಕ್ಕಳಿಗೆ ವರ್ಗಾಯಿಸುವಂತಹ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಅಂತ ಹೇಳಿ ಕೂಡ ನಾನು ಇವತ್ತು ಬಯಸ್ತೇನೆ. ಆದರೆ ನಿಮ್ಮ ಈ ನಾಯಕತ್ವದ ಗುಣವನ್ನು ಯುವ ಜನ ಹಮ್ಮಿಕೊಂಡು ಮುಂದೆ ತೆಗೆದುಕೊಂಡೋಗಿ ಈ ಸಮಾಜಕ್ಕೆ ದೊಡ್ಡ ಮಟ್ಟದ ಶಕ್ತಿಯಾಗಿ ಖಂಡಿತವಾಗಿ ಮುಂದೆ ಬರ್ತಾರೆ ಅನ್ನೋ ವಿಶ್ವಾಸ ಖಂಡಿತವಾಗಿದೆ. ಅದು ಆಗಬೇಕಂದ್ರೆ ನಾನು ಯುವಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಬಹುಶಃ ನಿಮ್ಮ ಯುವಕರಿಗೆ ವಿಶೇಷವಾದ ಜವಾಬ್ದಾರಿ ನಾನು ಹೇಳಿದ್ರೆ, ಇಡೀ ನಮ್ಮ ಸಮಾಜದ ಎಲ್ಲ ಜಾತಿ, ಎಲ್ಲ ಮತ್ತು ಎಲ್ಲ ವರ್ಗದವರು ಒಗ್ಗಟ್ಟಾಗಿ ಒಂದಾಗಿ ಒಂದು ನೇತೃತ್ವ ಕೊಡುವ ಸಮುದಾಯ ಇದ್ದರೆ ಅದು ಬಂಟ ಸಮುದಾಯ ಅಂತ ನಾನು ಹೇಳಲಿಕ್ಕೆ ಬಹಳ ಹಿಂದೆ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ನಿರ್ವಹಿಸಿಕೊಂಡು ಹೋಗುವಂಥ ಶಕ್ತಿ ಈಗ ಪ್ರತಿಯೊಂದು ಕೂಡ ಗ್ರಾಮದಲ್ಲಿ. ನನಗೆ ಉಡ್ಲಾದ ಚಾನಲ್ ದಿನೇಶ್ಗೆ 2 ಗಂಟೆಗೆ 1 ಗಂಟೆಗೆ ರಾತ್ರಿ ಫೋನ್ ಮಾಡಿದ್ದೆ, ಅವ್ನು ಮಲಗಿದ್ದು, ಹೀಗೆ ಸಮಸ್ಯೆ ಇದೆ ಮಾಡಿ ಕೂತ್ಕೊಂಡು ಬಗೆಹರಿಸಂತೆ. ಅದು ಬೆಳಿಗ್ಗೆ ಕೂತ್ಕೊಂಡು ಬಗೆಹರಿಸಿ ಒಂದು ಫೋನ್ ಮಾಡಿ, ನಾನು ಅವನಿಗೆ ಫೋನ್ ಮಾಡ್ತೇವೆ, ಈ ರೀತಿ ಬಂದಿದ್ದಾರೆ. ಈ ರೀತಿ ಆ ಒಂದು ಪ್ರದೇಶದಲ್ಲಿ ಅವರಿಗೆ ದೊಡ್ಡ ಮಟ್ಟದ ನಾಯಕತ್ವದ ಗುಣ ಇದೆ, ಅದನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಲಿ. ನಮ್ಮ ಒಂದು ವಿಶ್ವಾಸ ಪಟ್ಟದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ, ಇದು ನಮ್ಮ ಮುಖ್ಯ ಉದ್ದೇಶ ಮತ್ತು ಧ್ಯೇಯ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮ್ಮೆಲ್ಲ ಕೆಲಸ ಕಾರ್ಯಗಳ ಸಂಪೂರ್ಣ ಸಹಕಾರ ಹಿಂದೆ ಈ ಒಂದು ಸ್ಥಳ ಆಗಬೇಕಂತ ಹೇಳಿದಾಗಲೂ ಕೂಡ ನನ್ನಿಂದ ಎಲ್ಲ ರೀತಿಯ ಸಹಕಾರವನ್ನು ಕೂಡ ಎಲ್ಲ ಅಧಿಕಾರಿಗಳ ಫೋನ್ ಮುಖಾಂತರ ಮಾತಾಡಿ ಈ ಸ್ಥಳಾವಕಾಶ ಮಾಡಲಿಕ್ಕೆ ಆದಷ್ಟು ನನ್ನ ಸಹಕಾರ ಕೊಟ್ಟಿದ್ದೆ. ಅದನ್ನು ಬಿಲ್ಡಿಂಗ್ ಕಟ್ಟಬೇಕಂತ ಹೇಳಿ ಬಂದಾಗ ನಾವು ಜಿಲ್ಲೆ ವೇದಿಕೆಯಲ್ಲಿ ಶಂಕುಸ್ಥಾಪನೆಯ ದಿವಸ ಇದಕ್ಕೆ ಅನುದಾನ ಬಿಡುಗಡೆ ಮಾಡೋದು ಹೇಳಿ ಸುಮಾರು 30 ಲಕ್ಷ ರೂಪಾಯಿ ಅನುದಾನ ಕೂಡ ಇದನ್ನು ಸರ್ಕಾರದ ಮುಖಾಂತರ ನಾನು ಬಿಡುಗಡೆ ಮಾಡಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಬಯಸುವುದು. ಇನ್ನು ಮುಂದಕ್ಕೆ ಕೂಡ ನಿಮ್ಮ ಉತ್ತಮವಾದ ಸಮಾಜಕ್ಕೆ ನಿಮಗೆ ನಾನು ಯಾವುದು ಹೇಳ್ತಾ ಇರ್ತೇನೆ, ಸರ್ಕಾರಕ್ಕೆ ಮತ್ತು ನಮಗೆ ಪ್ರತಿಯೊಬ್ಬರ ಮನೆ ಮುಂದೆ ಹೋಗಿ ನಿಲ್ಲಲಿಕ್ಕೆ ನಮಗೆ ಸಾಧ್ಯವಿಲ್ಲ, ಪುರುಸೊತ್ತು ಕೂಡ ಇಲ್ಲ. ಆದರೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇಂಥ ಸೇವಾ ಸಂಘಗಳಿಗೆ ತನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟರೆ ಅದು ಪರೋಕ್ಷವಾಗಿ ಈ ರಾಜ್ಯ ಸಮಾಜದ ನಮ್ಮ ಜನರ ಪರವಾಗಿ ಅವರಿಗೆ ಮುಟ್ಟುವಂಥ ಕೆಲಸ ಇವತ್ತು ಆಗ್ತದೆ, ಪ್ರಯೋಜನ ಪರೋಕ್ಷವಾಗಿ ಜನರಿಗೆ ಸಿಕ್ಕುವಂಥ ಅವಕಾಶ ಆಗ್ತದೆ ಹೇಳಿಕೊಂಡು. ಆದರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಸಹಕಾರ ಬಹುಶಃ ಇವತ್ತು ಏನಾದ್ರು ನಿಮ್ಮ ಯೋಜನೆ ಇದ್ದರೆ ಏನೋ ಸಹಕಾರ ಬೇಕಾದಲ್ಲಿ ನಾನೊಬ್ಬ ಸೋದರನಾಗಿ ಮುಂದೆ ನಿಂತು ನನ್ನ ಎಲ್ಲ ರೀತಿಯ ಸಹಕಾರವನ್ನು
ಖಂಡಿತವಾಗಿ ನಾನು ಕೊಡ್ತೇನೆ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೀಗ ತಮ್ಮೆಲ್ಲರ ಪ್ರೀತಿಯಿಂದ ಒಂದು ಸೋದರತೆಯಿಂದ ನನ್ನ ಶಾಸಕರಾಗಿ ಮಾತ್ರಲ್ಲ ವಿಧಾನಸಭೆಯ ಸಭಾಧ್ಯಕ್ಷನ ಕೂಡ ಕೂತೊಂದು ಅವಕಾಶ ಮಾಡಿಟ್ಟು ಕೊಟ್ಟಿದ್ದೀರಿ. ನಾನು ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸುವ ಸಂದರ್ಭದಲ್ಲಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬಹಳಷ್ಟು ಚರ್ಚೆ ಇತ್ತು. ಟಿವಿಗಳಲ್ಲಿ, ಪೇಪರಲ್ಲಿ, ಜನರ ಮಧ್ಯೆ ಬಹಳ ಚರ್ಚೆ ಇತ್ತು. ಇದು ಕರಾವಳಿಯವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ, ತುಳುನಾಡಿನವರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ, ಅದು ಉಳ್ಳಾಲದ ಯುವಕರಿಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ದೊಡ್ಡ ದೊಡ್ಡ ನಾಯಕರಿರುವಾಗ ರಾಜಕೀಯದಲ್ಲಿ ಸಣ್ಣ ಒಂದು ಅನುಭವ ಇರುವಂತಹ ಕರಾವಳಿ ಪ್ರದೇಶದ ಕನ್ನಡ ಸರಿಯಾಗಿ ಉಚ್ಚಾರ ಮಾಡಲಿಕ್ಕೆ ಬರದ ತುಳುನಾಡಿನ ತುಳು ಮಾತಾಡುವವರಿಗೆ ಇದು ನಿಭಾಯಿಸಲಿಕ್ಕೆ ಸಾಧ್ಯ ಅಂತ ಬಹಳ ಚರ್ಚೆ. ಯಾರು ಸಾಧ್ಯವಿಲ್ಲ ಅಂತ ಅನಿಸಿಕೊಂಡಿದ್ರೆ ಅದು ತುಳುನಾಡಿನ ತುಳು ಮಾತಾಡುವವರು ಸಾಧ್ಯವಿದೆ ಅಂತೇಳಿ 2 ವರ್ಷದ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಎಷ್ಟು ಬಯಸ್ತೇನೆ. ಇನ್ನು ಮುಂದಿನ ಕೂಡ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಅವಕಾಶ ಆಗಲಿ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನಿವತ್ತು ಸಲ್ಲಿಸಿಕೊಂಡು ಒಬ್ಬ ಸೋದರನಾಗಿ ನನ್ನ ಯಾವ ರೀತಿಯ ಸಹಕಾರ ನಿಮಗೆ ಬೇಕಾ ಎಲ್ಲ ರೀತಿಯ ಸಹಕಾರ ಮುಂದಿನ ಕ್ರಮಕ್ಕೆ ನಾನು ಕೊಟ್ಟಂತ ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊಲ್ಮೆಲು ಮಾನ್ಯ ಸಭಾಧ್ಯಕ್ಷರಿಗೆ ಸಮಸ್ತ ಬಂಟ ಬಂಧುಗಳ ಪರವಾದ ಧನ್ಯವಾದ ಕೊರಂದು ಅರೇನು ಸಭಾ ವೇದಿಕೆ ನಿರ್ಗಮನ ಪರೆ ನಮ್ಮ ಮಾತೆಲ್ಲ ಅನುಮತಿ ಕೊಂಡು ಬಂದ ವಿನಂತಿ ಬಂದದ್ದಲ್ಲ ಸೊಲ್ಮೆಲು.